ತಮಿಳುನಾಡಿನಲ್ಲಿ ಇರುವಂತಹ ಆ ಘಟನೆ ಇಡೀ ದೇಶದ ಕಣ್ಣು ತೆರೆಸಿದೆ. ವಕ್ಫ್ ಬೋರ್ಡ್ ಅಲ್ಲ, ಬೋಗಸ್ ಬೋರ್ಡ್ ಅದು. ಈ ವಕ್ಫ್ ಬೋರ್ಡ್ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ರದ್ದಾಗಬೇಕು. ಡೇಂಜರಸ್ ಬೋರ್ಡ್ ಇದು. ಇಡೀ ಸಮಾಜದ ನೆಲವನ್ನ, ಆಸ್ತಿಯನ್ನ, ದೇಶದ ಆಸ್ತಿಯನ್ನೇ ನುಂಗುತ್ತಾ ಇರುವಂತಹ ಈ ವಕ್ಫ್ ಬೋರ್ಡ್ ಅನ್ನ ಕೇಂದ್ರ ಸರ್ಕಾರ ರದ್ದು ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. SDPI ಎರಡೂ ಬ್ಯಾನ್ ಮಾಡಬೇಕು, ದೇಶದ್ರೋಹಿ ಸಂಘಟನೆ ಅನ್ನುವಂಥದ್ದು ಈಗಾಗಲೇ ನೂರಾರು ದಾಖಲೆಗಳ ಸಹಿತ ಗೊತ್ತಾಗಿದೆ. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ಇದನ್ನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ವಿರುದ್ಧ SDPI PFI ವಿರುದ್ಧ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಂದೋಲನವನ್ನು ತಗೊಳ್ಳೋದು ಇಡೀ ರಾಜ್ಯದಲ್ಲಿ.